ಒಂದು ಮಾತು ನೆನಪಿಗೆ ಬರುತ್ತೆ. ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಆಫ್ ಎವ್ರಿ ಪ್ರಾಬ್ಲಮ್ಸ್, ಸೊಲ್ಯೂಷನ್ ಆಫ್ ಎವ್ರಿ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಸಮಸ್ಯೆಗಳಿಗೂ ಕೂಡ ರಾಜಕೀಯ ಶಕ್ತಿ ಎಂಬುದೇ ಪರಿಹಾರ ಎಂಬುದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವಂತ ಒಂದು ಮಾತಿದೆ. ಇಂತಹ ಒಂದು ಸನ್ನಿವೇಶದಲ್ಲಿ ಕರ್ನಾಟಕದ ಸಂಬಂಧಪಟ್ಟ ಹಾಗೆ, ದೇಶದ ಸನ್ನಿವೇಶದ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಚಾರಗಳನ್ನು ಈ ಒಂದು ವೇದಿಕೆಯಲ್ಲಿ ಬಹಳಷ್ಟು ನಾಯಕರುಗಳು ಮಾತಾಡಿದರು. ಎಲ್ಲರೂ ಕೂಡ ಸಮಸ್ಯೆಯ ಮೇಲೆ ಸಮಸ್ಯೆಗಳನ್ನು ಇವತ್ತು ನಿಮ್ಮ ಮುಂದೆ ಬಯಲು ಮಾಡಿದ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ದಿನ ಬೆಳಗಾದಂತೆ ನಾವು ಮೊಬೈಲ್ ಆನ್ ಮಾಡುವಂತ ಸಂದರ್ಭದಲ್ಲಿ ಒಂದು 2-3 ಇಶ್ಯೂಸ್ ಗಳನ್ನಾಗಿರ್ತೀವಿ ಇವತ್ತು ಕರ್ನಾಟಕದ ಸಂಬಂಧಪಟ್ಟಾಗೆ ನಾವು ನೋಡ್ತಾ ಇರುವಂತದ್ದು. ನಮ್ಮಂತ ವಿದ್ಯಾರ್ಥಿ ಸಂಘಟನೆ ನಾಯಕರನ್ನು ನೋಡುವಾಗ 10-15ರಷ್ಟು ಮಾಧ್ಯಮಗಳು ಇವತ್ತು ಒಂದು ಬೈಟ್ಗೋಸ್ಕರ ಆಗಿರ್ಬೋದು, ನಮ್ಮ ರಿಯಾಕ್ಷನ್ಗೋಸ್ಕರ ಇವತ್ತು ವೈಟ್ ಮಾಡ್ತಿರುವಂತಹ ಸಂದರ್ಭ ಆಗಿತ್ತು ಇವತ್ತು ಕಾಣ್ತಾ ಇರುವಂತದ್ದು. ಇಂತಹ ಸನ್ನಿವೇಶದಲ್ಲಿ ನಾವು ಸಮಸ್ಯೆಗಳ ಬಗ್ಗೆ ಮಾತಾಡಿಕೊಂಡು ಬರುವಂತಹ ಈ ಒಂದು ಸನ್ನಿವೇಶ ಅಲ್ಲ ಅಂತ ನನ್ನ ಅಭಿಪ್ರಾಯ ಆಗಿರ್ತದೆ. ಯಾಕಂತ ಹೇಳಿದ್ರೆ ಕರ್ನಾಟಕ ಸಂಬಂಧಪಟ್ಟ ನೋಡ್ಬೇಕಾದ್ರೆ ಕರ್ನಾಟಕದ 6 ಕೋಟಿ ಪಾಪ್ಯುಲೇಷನ್ ಅಲ್ಲಿ 1 ಕೋಟಿಯಷ್ಟು ಪಾಪ್ಯುಲೇಷನ್ ಆಗಿರುತ್ತೆ ಇವತ್ತು ಮುಸ್ಲಿಂ ಸಮುದಾಯದ ಒಂದು ಪಾಪ್ಯುಲೇಷನ್ ಆಗಿತ್ತು ಇವತ್ತಿರುವಂತದ್ದು. ಎರಡನೇ ಅತಿ ದೊಡ್ಡದಾದಂತಹ ಒಂದು ಪಾಪ್ಯುಲೇಷನ್ ಆಗಿತ್ತು ಇವತ್ತು ಮುಸ್ಲಿಂ ಸಮುದಾಯ ಹೊಂದಿರುವಂತದ್ದು. ಮೊದಲನೇದಾಗಿ ದಲಿತ ಸಮುದಾಯ ಅಂದ್ರೆ ST ಕಮ್ಯುನಿಟಿ ಆಗಿತ್ತು ಇವತ್ತು ಹೊಂದಿರುವಂತದ್ದು. ಅನ್ನೋದು ರಾಜಕೀಯ ಪ್ರಾಬಲ್ಯ ಹೊಂದಿರಬೇಕಾಗಿರುವಂತಹ ಈ ಒಂದು ಸಮುದಾಯ ಇವತ್ತು ಕರ್ನಾಟಕ ಸಂಬಂಧಪಟ್ಟಾಗಿ ನಾವು ನೋಡ್ಬೇಕಾದ್ರೆ ಕೇವಲ 7 MLA ಗಳನ್ನಾಗಿರ್ತು ನಾವು ಹೊಂದಿರುವಂತದ್ದು. ಅಂದ್ರೆ 1 ಕೋಟಿಯಷ್ಟು ಪಾಪ್ಯುಲೇಷನ್ ಬರುವಂತ ಮುಸ್ಲಿಂ ಸಮುದಾಯದಲ್ಲಿ ಇವತ್ತು ಕೇವಲ 7 ಮಂದಿ ಅಷ್ಟು ಆಗಿರುತ್ತೆ ಇವತ್ತು ಮುಸ್ಲಿಂ MLA ಗಳು ಹೊಂದಿರುವಂತದ್ದು. ಆದ್ರೆ ನಾವು ಮುಸ್ಲಿಂ MLA ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಯಾರು ಕೂಡ ಮುಸ್ಲಿಂ ಸಮುದಾಯದ ಬಗ್ಗೆ ಮಾತಾಡುವಂತ, ವಿಧಾನಸೌಧದಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ, ಮುಸ್ಲಿಂ ಸಮುದಾಯದ ಸಮಸ್ಯೆಗಳ ಬಗ್ಗೆ ಮಾತಾಡುವಂತ MLA ಗಳಿಗೆ ಇವತ್ತು ಇಲ್ಲ. ಬದಲಾಗಿ ಅವರು ಕಾಂಗ್ರೆಸ್ನ ಗುಲಾಮರಾಗಿ ಕಾಂಗ್ರೆಸ್ ಹೇಳಿದ ರೀತಿಯಲ್ಲಿ ಇವತ್ತು ಮಾತಾಡುವಂತ ಒಂದು MLA ಗಳಾಗಿರ್ತಾರೆ ಇವತ್ತು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಿರುವಂತದ್ದು. ಇಂತಹ ಸನ್ನಿವೇಶದಲ್ಲಿ ಮುಸ್ಲಿಂ ಸಮುದಾಯದ ಐಡೆಂಟಿಟಿ ಪೊಲಿಟಿಕ್ಸ್ ಅನ್ನು ಮಾಡುವಂತ, ಮುಸ್ಲಿಂ ಸಮುದಾಯದ ವಾಸ್ತವ ಸಮಸ್ಯೆಗಳನ್ನು ಇವತ್ತು ವಿಧಾನಸೌಧದಲ್ಲಿ ಮಾತಾಡುವಂತ ನಾಯಕರುಗಳನ್ನು ಇವತ್ತು ಕಲಿಸುವಂತ ಒಂದು ಪ್ರಕ್ರಿಯೆಯನ್ನು ಇವತ್ತು ನಾವು ಈ ಸಮುದಾಯದಲ್ಲಿ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಆಗಿತ್ತು ಈ ದೇಶದಲ್ಲಿ ಬಂದೋಗಿರುವಂತದ್ದು, ಈ ಕರ್ನಾಟಕದಲ್ಲಿ ಬಂದೋಗಿರುವಂತದ್ದು. ನಾವು ಅನ್ಕೊಂಡಿರೋ ರೀತಿಯಲ್ಲಿ ಇವತ್ತು ಕರ್ನಾಟಕ ಸಂಬಂಧಪಟ್ಟ ಹಾಗೆ ಪೊಲಿಟಿಕಲ್ ಆಗಿ ಪವರ್ಫುಲ್ ಆಗಿರುವಂತ 2 ಸಮುದಾಯಗಳಿವೆ, ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯಗಳಿವೆ. 50 ಲಕ್ಷದಷ್ಟು ಪಾಪ್ಯುಲೇಷನ್ ಬರುವಂತ ಒಕ್ಕಲಿಗರಲ್ಲಿ 10ರಷ್ಟು ನಮಗೆ CM ಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು 50ರಷ್ಟು MLA ಗಳಿದ್ದಾರೆ, ಬಹಳಷ್ಟು ಮಂದಿ ಮಿನಿಸ್ಟರ್ಗಳಾಗಿದ್ದಾರೆ. ಒಕ್ಕಲಿಗ ಸಮುದಾಯದಲ್ಲಿ ಕೂಡ ನೋಡ್ಬೇಕಾದ್ರೂ 50ರಷ್ಟು MLA ಗಳಿದ್ದಾರೆ. ಬಟ್ ಇವತ್ತು ಮುಸ್ಲಿಂ ಕಮ್ಯುನಿಟಿಯಲ್ಲಿ ನೋಡ್ಬೇಕಾದ್ರೆ 1 ಕೋಟಿಯಷ್ಟು ಪಾಪ್ಯುಲೇಷನ್ ಬರುವಂತ ಈ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಕೇವಲ 7 MLA ಗಳನ್ನಾಗಿರ್ತಾರೆ ನಾವು ಇವತ್ತು ಗುರುತಿಸಿಕೊಂಡಿರುವಂತದ್ದು. ಅಂದ್ರೆ ಇವತ್ತು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗಿರುವಂತಹ ಸನ್ನಿವೇಶ ಆಗಿತ್ತು ಇವತ್ತು ದೇಶದಲ್ಲಿ ಮತ್ತು ಈ ಕರ್ನಾಟಕದ ಸಂಬಂಧಪಟ್ಟಾಗಿ ನಮಗೆ ಬಂದೋಗಿರುವಂತದ್ದು. ನಾವು ಯಾವತ್ತೂ ಕೂಡ ನೆಗೆಟಿವ್ ಥಾಟ್ಸ್ ಅಲ್ಲಿ ನಾವು ಚಿಂತನೆ ಮಾಡಿಕೊಂಡು ನೆಗೆಟಿವ್ ಆಂಗಲ್ ಅಲ್ಲಿ ಮಾತಾಡ್ಕೊಂಡು ನಾವು ಕೂತ್ರೆ ಪರಿಹಾರ ಒದಗಿಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಭವಿಷ್ಯಕ್ಕೋಸ್ಕರ, ಈ ಸಮುದಾಯದ ಭವಿಷ್ಯಕ್ಕೋಸ್ಕರ ನಾವು ಪೊಲಿಟಿಕಲ್ ಆಗಿ ಎಂಪವರ್ ಆಗಬೇಕಾಗಿರುವಂತಹ ಒಂದು ಸನ್ನಿವೇಶ ಆಗಿರ್ತದೆ ಇವತ್ತು ಕಾಲದ ಬೇಡಿಕೆಯಾಗಿ ಇವತ್ತು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಿರುವಂತದ್ದು. ಇಂತಹ ಸನ್ನಿವೇಶದಲ್ಲಿ ಒಂದು ಪೊಲಿಟಿಕಲ್ ಒಂದು ಪ್ರೆಷರ್ ಗ್ರೂಪ್ ಆಗಿ ಇವತ್ತು ಕರ್ನಾಟಕದ ನಾವು ಮುಂದೆ ಬರಬೇಕಾದಂತಹ ಎಲ್ಲ ಸನ್ನಿವೇಶಗಳಾಗಿತ್ತು ಇವತ್ತು ನಮಗೆ ಕಾಣ್ತಾ ಇರುವಂತದ್ದು. ಅಂದ್ರೆ ಯಾವತ್ತೂ ಕೂಡ ನಮ್ಮಲ್ಲಿರುವಂತಹ ಒಂದು ಮನೋಸ್ಥಿತಿ ಇದೆ, ಮುಸ್ಲಿಂ ಸಮುದಾಯದಲ್ಲಿ ಒಂದು ಮನೋಸ್ಥಿತಿ ಇದೆ, ದಲಿತ ಸಮುದಾಯದಲ್ಲಿ ಒಂದು ಮನೋಸ್ಥಿತಿ ಇದೆ. ನಾವು ಯಾವತ್ತೂ ಕೂಡ ಮೈನಾರಿಟೀಸ್ ಅಂತ ಹೇಳುವಂಥದ್ದು, ನಾವು ಯಾವತ್ತೂ ಕೂಡ ಬ್ಯಾಕ್ವರ್ಡ್ ಅಂತ ಹೇಳುವಂಥ ಒಂದು ಮನೋಸ್ಥಿತಿ ಇದೆ. ಈ ಮನೋಸ್ಥಿತಿಯಿಂದ ಇವತ್ತು ನಾವು ಹೊರಬರಬೇಕಾಗಿರುವಂತಹ ಸನ್ನಿವೇಶ ಆಗಿತ್ತು ಇವತ್ತು ನಮಗೆ ಇರುವಂಥದ್ದು. ಈ ಸನ್ನಿವೇಶದಿಂದ ಹೊರಗೆ ಬಂದ್ರೆ ಮಾತ್ರ ಒಂದು ಪೊಲಿಟಿಕಲ್ ಆಗಿ ನಮಗೆ ಗ್ರೋತ್ ಆಗಲಿಕ್ಕೆ, ಪೊಲಿಟಿಕಲ್ ಆಗಿ ನಮಗೆ ಎಂಪವರ್ ಆಗಲಿಕ್ಕೆ ಸಾಧ್ಯ ಇರುವಂತ ಒಂದು ವಾಸ್ತವನಾಗಿತ್ತು ನಾನು ನಿಮ್ಮ ಮುಂದೆ ಇರಲಿಕ್ಕೆ ಇಚ್ಛೆ ಪಡ್ತಿರುವಂಥದ್ದು. ಈ ಸನ್ನಿವೇಶಕ್ಕೋಸ್ಕರವಾಗಿ ನಾವು ಇವತ್ತು ಕೂಡ ಒಂದಾಗಬೇಕಾದಂತ ಅನಿವಾರ್ಯ ಆಗಿತ್ತು ಗೊತ್ತಿರುವಂಥದ್ದು. ಯಾರ ಗುಲಾಮರಾಗಿ ನಾವು ಹೋಗ್ಬೇಕಾದಂತ ಅನಿವಾರ್ಯತೆಗಳಿಲ್ಲ. ಕೆಲವೊಂದು ಅಂಕಿ ಅಂಶಗಳ ಪ್ರಕಾರ 60ರಿಂದ 66 ಅಸೆಂಬ್ಲಿ ಸೀಟುಗಳು ಮುಸ್ಲಿಂ ಡಾಮಿನೇಟೆಡ್ ಆಗಿರುವಂತಹ ಪ್ರದೇಶಗಳಿದೆ ಅನ್ನುವಂಥದ್ದಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಇಂತಹ ಸನ್ನಿವೇಶದಲ್ಲಿ ಮುಸ್ಲಿಂ ಎಂಪವರ್ಮೆಂಟ್ ಆಗಿರುವಂತಹ ಒಂದು ಮುಸ್ಲಿಂ ಐಡೆಂಟಿಟಿ ಆಗಿರುವಂತಹ ಒಂದು ಪೊಲಿಟಿಕ್ಸ್ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ. ನಾವು ಎಲ್ಲಿಯಾದ್ರೂ ಮುಸ್ಲಿಂ ಸಮುದಾಯದ ಬಗ್ಗೆ ಮಾತಾಡಿದ್ರೆ, ಮುಸ್ಲಿಂ ಸಮುದಾಯದ ಇಶ್ಯೂಸ್ಗಳ ಬಗ್ಗೆ ಮಾತಾಡಿದ್ರೆ ನಾವು ಕಮ್ಯುನಲ್ ಆಗಿ ನಮಗೆ ಕಾಣುವಂತ ಒಂದು ಮನೋಸ್ಥಿತಿಯಾಗಿ ನಮಗೆ ಬರ್ತಾ ಇರುವಂತ ಆ ಮನೋಸ್ಥಿತಿಯಿಂದ ನಾವು ಇವತ್ತು ಹೊರಬರಬೇಕಾಗಿರುವಂತಹ ಸನ್ನಿವೇಶ ನಮ್ಗೆ ಇರುವಂತದ್ದು. ಯಾಕೆ ನಾವು ಐಡೆಂಟಿಟಿ ಪೊಲಿಟಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಮುಸ್ಲಿಂ ಸಮುದಾಯ ಯಾಕೆ ಐಡೆಂಟಿಟಿ ಪೊಲಿಟಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ದಲಿತ ಸಮುದಾಯ ಯಾಕೆ ಐಡೆಂಟಿಟಿ ಪೊಲಿಟಿಕ್ಸ್ ಅನ್ನು ಕರ್ನಾಟಕದ ಮಟ್ಟಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಇವತ್ತು ನಮಗೆ ಒಂದು ಬಹಳ ಒಂದು ಉದಾಹರಣೆ ಇದೆ. ಮಾಯಾವತಿ ಬಗ್ಗೆ ನಮಗೆ ಬಹಳಷ್ಟು ಭಿನ್ನಾಭಿಪ್ರಾಯಗಳಿರ್ಬೋದು, ಆದ್ರೆ ನಮಗೆ ಅವರು ಫಾಲೋ ಮಾಡಿರುವಂತಹ ಅವರ ವಿಚಾರಧಾರೆಗಳಲ್ಲಿ ನನಗೊಂದು ಬಹಳಷ್ಟು ಒಂದು ವಿಚಾರಗಳನ್ನ ಹೇಳ್ಬೇಕಾಗಿರುವಂತ ಒಂದು ವಿಚಾರ ಇದೆ. ಕಳೆದ ಬಾರಿ ಒಂದು FDI ಬಿಲ್ ಅಂತ ಹೇಳುವಂತ ಬಿಲ್ ಅನ್ನು UPA ಗವರ್ಮೆಂಟ್ ಇರುವಂತಹ ಸಂದರ್ಭದಲ್ಲಿ ಜಾರಿಗೆ ಮಾಡ್ಲಿಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತ ಪಾರ್ಲಿಮೆಂಟ್ ಅಲ್ಲಿ ವೋಟಿಂಗ್ ಪವರ್ ಇರಲ್ಲ, ಜಾಸ್ತಿ ಇರಲ್ಲ. ಅವಾಗ ಅವರಿಗೆ ಅವಶ್ಯಕವಾಗಿರುವಂತದ್ದು 21ರಷ್ಟು MP ಬರುವಂತ UPಯಲ್ಲಿ ಇದ್ದಂತ ಒಂದೇ ಸ್ಟೇಟ್ ಅಲ್ಲಿ ಪ್ರತಿನಿಧಿಸುವಂತ BSP ಒಂದು ಪವರ್ ಆಗಿತ್ತು ಅವ್ರಿಗೆ ಬೇಕಾಗಿತ್ತು.
ಆ ಪವರ್ ಅನ್ನು ಉಪಯೋಗಿಸಿಕೊಂಡು FDI ಬಿಲ್ ಅನ್ನು ಪಾಸ್ ಮಾಡ್ತಾರೆ. ಆ ಪವರ್ ಅಲ್ಲಿ FDI ಬಿಲ್ ಪಾಸ್ ಮಾಡಬೇಕಾದ್ರೆ ಮಾಯಾವತಿ ಇಟ್ಟಂತ ಒಂದು ಡಿಮ್ಯಾಂಡ್ ಏನಂತ ಹೇಳಿದ್ರೆ ದಲಿತ ಕಮ್ಯುನಿಟಿಗೆ ಭರ್ತಿಯಲ್ಲಿ ರಿಸರ್ವೇಶನ್ ಕೊಡ್ಬೇಕಲ್ವಂತ ವಿಚಾರಗಳನ್ನು, ಭರ್ತಿಯಲ್ಲಿ ಅಂದ್ರೆ ಪ್ರಮೋಷನ್ ಅಲ್ಲಿ ರಿಸರ್ವೇಶನ್ ಕೊಡ್ಬೇಕಲ್ವಂತ ಒಂದು ಡಿಮ್ಯಾಂಡ್ ಆಗಿರ್ತದೆ. UPಯಲ್ಲಿ ಮಾತ್ರ ಆಳ್ವಿಕೆಯಲ್ಲಿದ್ದಂತ BSPಯಲ್ಲಿ ಮಾಯಾವತಿ ಅವರು ಇಡುವಂತ ಒಂದು ವಿಚಾರಧಾರೆಗಳು. ಕೇವಲ ಒಂದು 21 MP ಗಳನ್ನು ಹಿಡ್ಕೊಂಡು ಭರ್ತಿಯಲ್ಲಿ ಇಡೀ ದಲಿತ ಕಮ್ಯುನಿಟಿಗೆ ರಿಸರ್ವೇಶನ್ ತರಲಿಸಲಿಕ್ಕೆ ಮಾಯಾವತಿಗೆ ಸಾಧ್ಯ ಆಗುವುದಾದರೆ ಇಷ್ಟು ದೊಡ್ಡದಾದಂತಹ ಸಮುದಾಯವನ್ನು ಹೊಂದಿಕೊಂಡಂತಹ ಮುಸ್ಲಿಂ ಸಮುದಾಯ ಇವತ್ತು ಪೊಲಿಟಿಕಲ್ ಆಗಿ ಚಿಂತನೆ ಮಾಡಿದರೆ ಬಹಳಷ್ಟು ವಿಚಾರಗಳನ್ನು ನಾವು ಇವತ್ತು ಮುಂದೆ ಬರುವಂತಹ ಒಂದು ಸಾಧ್ಯತೆಗಳಿರುತ್ತೆ ಹೊರತು ಅದಲ್ಲದ್ರೆ ನಾವು ಇವತ್ತಿಗೂ ಕೂಡ ನಾವು ಬೀದಿಯಲ್ಲೇ ಹೋರಾಟ ಮಾಡಿಕೊಂಡು ಸಾಯಬೇಕಾದಂತ ದುಸ್ಥಿತಿ ಆಗಿತ್ತು ಇವತ್ತು ನಮ್ಮ ಈ ಕಮ್ಯುನಿಟಿಗೆ ಬರಬೇಕಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಪೊಲಿಟಿಕಲ್ ಜನಾಧಿಕಾರ ಇರುವಂತಹ ಈ ಒಂದು ಸಮಾವೇಶ ಖಂಡಿತ ಈ ಒಂದು ಸಮುದಾಯಕ್ಕೆ ಒಂದು ಆಶಾಕಿರಣವಾಗಿ ಮುಂದುವರಿಯಲಿ ಅನ್ನುವಂಥ ಒಂದು ಆಶಾದಾಯಕವಾದಂತಹ ಮಾತಿನೊಂದಿಗೆ ನನ್ನ ಮಾತಿಗೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ಸಮಾವೇಶಕ್ಕೂ ಕೂಡ ನಾನು ಧನ್ಯ ಆಗುತ್ತಾ ನನ್ನ ಮಾತನ್ನು ವಿರಮಿಸುತ್ತಿದ್ದೇನೆ. ಜೈ ಕರ್ನಾಟಕ, ಜೈ ಹಿಂದ್.